ನರೇಂದ್ರ ಮೋದಿ ಅವರನ್ನ ನರಹಂತಕ ಚಾಯ್ವಾಲ ಎಂದು ಅಪಹಾಸ್ಯ ಮಾಡಿದ ಕಾಂಗ್ರೆಸ್ ಇಂದು ದೇಶದಲ್ಲಿ ಕಾಂಗ್ರೆಸ್ ಮುಕ್ತವಾಗಿದೆ. ಎಲ್ಲಾ ದೇಶದಲ್ಲಿ ಆರ್ಥಿಕವಾಗಿ ಹಿನ್ನಡೆಯತ್ತ ಸಾಗುತ್ತಿದ್ದರೆ ಭಾರತ ಮುನ್ನಡೆಯತ್ತ ಸಾಗುತ್ತಿದೆ. ಈ ಕ್ಷೇತ್ರದಲ್ಲಿ ಯುಟಿ ಖಾದರ್ ಏನು ಮಾಡಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರಲಿದ್ದು ಮಂಗಳೂರು ಕ್ಷೇತ್ರದಲ್ಲೂ ಬಿಜೆಪಿಯ ಕಮಲ ಅರಳಿದೆ. ಈ ಬಾರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 10,000 ಮನೆ ನಿರ್ಮಾಣದ ಸಂಕಲ್ಪವನ್ನ ಬಿಜೆಪಿ ಮಾಡಿದೆ ಎಂದು ಬಿಜೆಪಿ ರಾಜ್ಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದರು. ಅವರು ಮುಡುಪಿನಲ್ಲಿ ನಡೆದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಡೆದ ರೋಡ್ ಶೋ ಹಾಗೂ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಮತದಾನದ ಆಶೀರ್ವಾದವನ್ನು ಬೇಡುವುದಕ್ಕೋಸ್ಕರ ಬಂದಿದ್ದೇನೆ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ಕಾರ್ಯಕರ್ತ ಸತೀಶ್ ಕುಂಪಲ್ರನ್ನ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆಗೆ ನಿಲ್ಲಿಸಿದೆ. ಈ ಬಾರಿಯ ಚುನಾವಣೆಯಲ್ಲಿ ಕಮಲಕ್ಕೆ ಆಶೀರ್ವಾದ ಮಾಡಿ ಸತೀಶ್ ಕುಂಪಲ್ರನ್ನ ವಿಧಾನಸಭೆಗೆ ಕಳಿಸಿ ಕೇಳುವುದಕ್ಕೆ ಬಂದಿದೆ. ಬಂಧುಗಳೇ, ಮುಡಿಪಿನಲ್ಲಿ ನೋಡಿದಾಗ ಈ ಕ್ಷೇತ್ರದ ಅಭಿವೃದ್ಧಿ ಕಾಣಿಸುತ್ತೆ. ಒಂದು ಬಾರಿ ಹಿಂದೆ ನೋಡಿ, ಹೈಲ್ ಮಾಸ್ಟ್ ಲೈಟ್ ಉರಿತಾ ಇಲ್ಲ, ಕತ್ತಲೆಯಲ್ಲಿ ಮುಡಿಪಿದೆ. ಇದು ಉಳ್ಳಾಳದ ಶಾಸಕರ ಕೊಡುಗೆ. ಇಲ್ಲಿ ಯುಟಿ ಖಾದರ್ ಇಲ್ಲ, ಲೂಟಿ ಖಾದರ್ ಇದ್ದಾರೆ. ಅವರನ್ನ ಮನೆಗೆ ಕಳಿಸುವ ಸಂಕಲ್ಪಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಅದಕ್ಕೋಸ್ಕರ ಬಂದಿದ್ದೇನೆ. ಈ ಕ್ಷೇತ್ರದಿಂದ ಪ್ರತಿನಿಧಿಸಿರ್ತಕ್ಕಂಥ ಖಾದರ್ ರಾಜಕಾರಣದ ತಂತ್ರಗಾರಿಕೆ ಅಡಿಯಲ್ಲಿ ಗೆಲ್ತಾ ಇದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಬಹುಮತದ ಸರ್ಕಾರದ ರಚನೆಯಿಂದ ಮಾಡುತ್ತದೆ. ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲಿ ನಮ್ಮ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆ ಇದೆ. ಇಲ್ಲ, ಈ ದೇಶವನ್ನ ತಮ್ಮ ಅಧಿಕಾರದ ಆಸೆಗಾಗಿ ಒಂದು ಕುಟುಂಬದ ಕೈಯೊಳಗೆ ಇಟ್ಟುಕೊಂಡು ದೇಶ ವಿದೇಶಗಳಲ್ಲಿ ಭಾರತದ ಹೆಸರನ್ನ ಅಭಿವೃದ್ಧಿ ಪಥದಲ್ಲಿ ಭರದಿಂದ ಸಾಗುತ್ತಿರುವಂತಹ ಭಾರತವನ್ನ